ನಾಮಕರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವರನ ಮೇಲೆ ಹೆಜ್ಜೆಹಣ್ಣುಗಳು ದಾಳಿ ಮಾಡಿದ ಪರಿಣಾಮ ಓರ್ವ ಮೃತಪಟ್ಟು 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿ ಗೇಟ್ ಬಳಿ ನಡೆದಿದೆ. ನಾಮಕರಣ ಕಾರ್ಯಕ್ರಮವನ್ನು ಗ್ರಾಮದ ರಂಗನಾಥಸ್ವಾಮಿ ದೇಗುಲದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಿಢೀರನೆ ದಾಳಿ ನಡೆಸಿದ ಹೆಜ್ಜೆಹಣ್ಣು ದಾಳಿ ಮಾಡಿದೆ. 47 ವರ್ಷದ ವೀರಭದ್ರಯ್ಯ ಎಂಬುವರು ಹೆಜ್ಜೆಹಣ್ಣು ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹೆಜ್ಜೆಹಣ್ಣು ದಾಳಿಯಾದವರಿಗೆ ಗುಬ್ಬಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಾಮಕರಣ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಸಮೀಪದಲ್ಲಿಯೇ ಮರದಲ್ಲಿದ್ದ ಹೆಜ್ಜೆಹಣ್ಣುಗಳು ಸಮೀಪ ಬರುತ್ತಿದ್ದಂತೆ ಜನರು ದೇವಸ್ಥಾನದ ಒಳಗೆ ಸೇರಿಕೊಂಡು ಬಾಗಿಲು ಹಾಕಿಕೊಂಡಿದ್ರು. ನಂತರ ನಾಮಕರಣ ಕಾರ್ಯಕ್ರಮಕ್ಕೆಂದು ಬಂದಿದ್ದ ಶಿವಣ್ಣ ಎಂಬುವರು ಹೊರಗಡೆ ಜನರು ಯಾರು ಇಲ್ಲದನ್ನ ಗಮನಿಸಿದ್ದಾರೆ. ಆಗ ದೂರವಾಣಿ ಮೂಲಕ ಸಂಪರ್ಕ ಮಾಡೋಕೆ ಯತ್ನ ಮಾಡಿದಾಗ ದೇವಸ್ಥಾನದ ಒಳಗೆ ಸೇರಿಕೊಂಡಿದ್ದವರು ದೇಗುಲದ ಹೊರಗೆ ಜೇನುನೊಣಗಳು ಇರುವುದನ್ನು ತಿಳಿಸಿದ್ದಾರೆ. ಅಲ್ಲದೆ ತಕ್ಷಣ ದೇಗುಲದ ಒಳಗೆ ಬರುವಂತೆ ಶಿವಣ್ಣ ಅವರಿಗೂ ಕೂಡ ಹೇಳಿದ್ದಾರೆ. ಶಿವಣ್ಣ ಇವರು ಸಹ ದೇವಸ್ಥಾನದ ಒಳಗೆ ಹೋಗಿ ಸುಮಾರು 1 ಗಂಟೆಗಳ ಕಾಲ ಕಳೆದ ನಂತರ ದೇಗುಲದ ಒಳಗೆ ಅವಿತುಕೊಂಡಿದ್ದ ಜನರು ಹೊರಗಡೆ ಜೇನುನೊಣಗಳು ಹೋಗಿರಬಹುದೆಂದು ಹೊರಗೆ ಬಂದಿದ್ದಾರೆ. ಆದರೆ ಅಲ್ಲಿಯೇ ಓಡಾಡುತ್ತಿದ್ದ ಜೇನುನೊಣ ಜನರನ್ನ ಕಂಡ ಕೂಡಲೇ ಮತ್ತೊಮ್ಮೆ ದಾಳಿ ನಡೆಸಿದೆ. ಇದರಿಂದಾಗಿ ಜನರು ಗಂಭೀರವಾಗಿ ಗಾಯಗೊಂಡು ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗಿದ್ದಾರೆ. ದೇವಸ್ಥಾನದ ಸಮೀಪ ಇದ್ದ ಮರದಲ್ಲಿ ಸುಮಾರು 4 ಜೇನುಗೂಡುಗಳಿದ್ದು ದೇವಸ್ಥಾನಕ್ಕೆ ಬರುವ ಜನರ ಮೇಲೆ ದಾಳಿ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ. ಹೌದಾ? ಎಷ್ಟು ಕಚ್ಚಿತ್ತು ಅವ್ರಿಗೆ? ಶಾನೆ ಕಚ್ಚೋ ಅವ್ರಿಗೆ ಶಾನೆ ಕಚ್ಚಿಬಿಟ್ಟವೆ. ನಾನು ನೋಡಕ್ಕೆ ಬಂದಲ್ಲ, ನನಗೂ ಒಂದು 4-5 ಕಚ್ಚಿಬಿಟ್ಟು. ಅವ್ರ ಹೆಸರೇನು? ವೀರಭದ್ರಪ್ಪ. ಎಷ್ಟು ವಯಸ್ಸೆಷ್ಟು? 40 35-40. ತುಳಸಿಕಟ್ಟೆ ದೇವಸ್ಥಾನಕ್ಕೆ ನಾಮಕರಣಕ್ಕೆ ಅಂತ ಹೋಗಿದ್ವಿ. ನಂದಿಹಳ್ಳಿ ಪಾಳ್ಯ ಗಂಗನಬೆಸ್ಟ್ ಮೊಮ್ಮಗಂದು ನಾಮಕರಣಕ್ಕೆ ಹೋದಾಗ ಹುಳ ಎದ್ದಿದ್ವು. ಅಲ್ಲಿ ಯಾರು ದೇವಸ್ಥಾನದ ಈಚೆಲ್ಲಿ ಕಾಣಲಿಲ್ಲ, ಯಾರು ಇಲ್ವಲ್ಲ ಅಂತ ಹೋದು ಎಲ್ಲ ಒಳಗಿದ್ರು. ಹುಳ ಕಡ್ದಾಳೆ ಕದ ತೆಗೆದು ಒಳಗೆ ನಮ್ಮನ್ನು ಕೂಡ್ಕೊಂಡ್ರು. ಒಂದೇ ಒಂದು ಹುಳ ಕಡಿತವಾಗ 1 ಗಂಟೆ ಒಳಗೆ ಇದ್ದು ಹುಳ ಅಲ್ಲೇ ಹಾರಾಡ್ತಿದ್ದು. ಆಮೇಲೆ ಎಲ್ಲ ಈಚೆಗೆ ಬಂದರು, ಹುಳ ಇಲ್ಲ ಬನ್ನಿ ಅಂತ. ನಾವು ಈಚೆಗೆ ಬರ್ತಿದ್ದಂಗೆ ಎಲ್ಲಿದ್ವು ಬಂದು 7-8 ಹುಳ ಒಂದೇ ಸರಿ ಕಡಿದ್ಬಿಟ್ಟು ನನಗೆ. ಹಂಗಂಗೆ ಅವರು 7-8 ಜನಕ್ಕೆ ಹಂಗೆ ಕಡಿದ್ರು. ಈಗ ಎಷ್ಟು ಜನಕ್ಕೆ ಆ ಥರ ಕಡ್ದಿದೆ? ಹೋದಾಗ ಏನ್ ಕದ್ದು ಅಂತ ಗೊತ್ತಿಲ್ಲ, ಹುಳ ಎದ್ದವೆ. ಎದ್ಮೇಲೆ ಫಸ್ಟು ಸುಮಾರಾಗಿ ಓಡಾಡಿದ್ರೆ ಏನೂ ಮಾಡ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಊಟ ಗಾಡಿಗಳು ತನಕ ಕೊಟ್ಟರಲ್ಲ, ಕಾರುಗಳೆಲ್ಲ ಹೊಟ್ಟವಲ್ಲ, ಗಾಡಿಗಳು ಏನೋ ರಾಂಗ್ ಆದ್ವೋ ಏನೋ ಗೊತ್ತಿಲ್ಲ, ಎಲ್ಲರಿಗೂ ಕಡ್ಬಿಟ್ಟಾವೆ. 1-2 ನನಗೂ ಒಂದು 10 ಹುಳ ಕಡಿದ್ದಾವೆ, ಒಂದು 25 ಜನಕ್ಕೆ ಕಡಿದ್ದಾವೆ. ಬಟ್ ಅದು ಆ ಮರದಲ್ಲಿ ಒಂದು 6-7 ಹೆಜ್ಜೆನೆ ಇದೆ. ಆಮೇಲೆ ರೋಡಲ್ಲಿ ಈಗ ರೋಡಿಗೆ ಬಂದ್ಬಿಟ್ಟವೆ. ಆಟೋದವ್ರು ಹೋಗ್ತಾ ಇದ್ರು ಬಿಡ್ತಾ ಇಲ್ಲ ರೋಡಲ್ಲಿ. ಅಲ್ಲಿ ಆಟೋ ನಿಲ್ಸಂಗಿಲ್ಲ, ಏನು ವೆಹಿಕಲ್ ನಿಲ್ಸಂಗಿಲ್ಲ, ಅಷ್ಟು ರಾಬರಿ ಮಾಡಿ. ಪ್ಲೇಸ್ ಯಾವುದು? ನಮ್ದು ಲಕ್ಕೇನಹಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ತುಳಸಿಕಟ್ಟೆ. ಗೊತ್ತಿಲ್ಲ ಅದು. ನಾನು ತಾಲೂಕು ಆಫೀಸ್ದಾಗ ಬಂದೆ, ಯಾವತ್ತೂ ನೀರು ಹೋಗುತ್ತೆ, ಕಣ್ಣೆಲ್ಲ ಮಂಜಾಗ್ಬಿಟ್ಟು. ಅಲ್ಲಿಂದ ನಮ್ಮ ಫ್ರೆಂಡ್ ಕಾರಲ್ಲಿ ಜಿತೇಂದ್ರ ಕುಮಾರ್ ಇದ್ರು, ಜೊತೆ ಬಂದಿದ್ರು. ಯಾರು ತೀರೋಗಿದ್ದಾರೆ ಅಂತ ಮಾಹಿತಿ ಇದೆಯಾ? ಅದೇ ಭಟ್ರಂತ ಯಾರೋ ಗೊತ್ತಿಲ್ಲ.